ಹೊರಗುತ್ತಿಗೆದಾರರ ನೌಕರರನ್ನು ಕಾಯಂಗೊಳಿಸಲು ಒತ್ತಾಯಿಸಿ ನಗರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರ ಅಧ್ಯಕ್ಷರಾದ ದುರ್ಗೇಶ್ ಅಧ್ಯಕ್ಷತೆಯಲ್ಲಿ ಹಿರಿಯೂರು ನಗರಸಭೆಯ ಗುತ್ತಿಗೆ ನೌಕರರಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರಸಭಾ ಸಂಸ್ಥೆಯಲ್ಲಿ ಹೊರಗುತ್ತಿಗೆ ಪದ್ಧತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಾಹನ ಚಾಲಕರು, ಡಾಟಾ ಎಂಟ್ರಿ ಆಪರೇಟರ್ಗಳು, ವಾಟರ್ ಮ್ಯಾನ್ಗಳನ್ನು ಸರ್ಕಾರ ಕಾಯಂಗೊಳಿಸಬೇಕು ಎಂಬುದಾಗಿ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರಾದ ಆರ್.ಎಲ್. ರಾಜಶೇಖರ್ ಅವರನ್ನು ಒತ್ತಾಯಿಸಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ನಗರಸಭೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರರ ಸಂಘ ಹಿರಿಯೂರು ಶಾಖೆಯ ನೇತೃತ್ವದಲ್ಲಿ ಜುಲೈ 1 ಶುಕ್ರವಾರದಿಂದ ರಾಜ್ಯಾದ್ಯಂತ ನಗರ ನೈರ್ಮಲ್ಯ ಸ್ವಚ್ಛತೆ ಸ್ಥಗಿತಗೊಳಿಸಿ ಹಮ್ಮಿಕೊಳ್ಳಲಾಗಿದ್ದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯಲ್ಲಿ ಪೌರ ಕಾರ್ಮಿಕರು, ವಾಹನ ಚಾಲಕರು, ಡಾಟಾ ಎಂಟ್ರಿ ಆಪರೇಟರ್ಗಳು, ವಾಟರ್ ಮ್ಯಾನ್ಗಳು ಭಾಗವಹಿಸಿದ್ದರು. ಇದೇ ವೇಳೆ ನಮ್ಮ ತುಮಕೂರು ಜೊತೆಗೆ ಮಾತನಾಡಿದ ಪ್ರತಿಭಟನಾಕಾರರು, ನಾವುಗಳು ಗುತ್ತಿಗೆ ನೌಕರರಾಗಿ ಸುಮಾರು 10 ರಿಂದ 15 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ನಮಗೆ ಏಜೆನ್ಸಿ ಗುತ್ತಿಗೆದಾರರಿಂದ ವೇತನ ನೀಡಲಾಗುತ್ತಿದೆ. ಆದರೆ ಅವರು ಸರಿಯಾದ ಸಮಯಕ್ಕೆ ವೇತನ ನೀಡುತ್ತಿಲ್ಲ. ನಮಗೆ ನೀಡುವ ವೇತನದಲ್ಲಿ ಅರ್ಧ ಹಣ ಏಜೆನ್ಸಿಗಳ ಪಾಲಾಗುತ್ತಿದೆ ಎಂಬುದಾಗಿ ಅವರು ಆಪಾದಿಸಿದ್ರಲ್ಲದೆ, ನಾವು ಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಾ ಅರ್ಧ ಆಯುಷ್ಯವನ್ನು ಕಳೆದಿದ್ದೇವೆ. ಇನ್ನು ಮುಂದೆ ಆದರೂ ನಮ್ಮನ್ನು ಕಾಯಂಗೊಳಿಸಿ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ನಮಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ಯಾವುದೇ ಉದ್ಯೋಗ ಭದ್ರತೆ ನೀಡಲಾಗಿಲ್ಲ. ಇದರಿಂದಾಗಿ ನಮ್ಮ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟವಾಗಿದೆ. ಕೊರೋನಾ ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಹ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹಗಲಿರುಳು ನಗರಸಭೆ ಕೆಲಸ ಮಾಡಿದ್ದೇವೆ. ಆದ್ದರಿಂದ ಸರ್ಕಾರ ಈ ಕೂಡಲೇ ನಮ್ಮ ಕೆಲಸವನ್ನು ಕಾಯಂಗೊಳಿಸಿ ನೇರ ವೇತನ ಜಾರಿಗೊಳಿಸುವ ಮೂಲಕ ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಿದರು. ನಗರಸಭೆ ಸದಸ್ಯ ಡಿ ಸಣ್ಣಪ್ಪ, ದಲಿತ ಮುಖಂಡ ಘಾಟ್ ರವಿ, ಅಂಬೇಡ್ಕರ್ ಸೇನೆ ಮುಖಂಡ ಕೆಪಿ ಶ್ರೀನಿವಾಸ್ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪೌರ ಕಾರ್ಮಿಕರಿಗೆ ಬೆಂಬಲ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ವಾಹನ ಚಾಲಕ ಸಂಘದ ಅಧ್ಯಕ್ಷರಾದ ಬಿ ದಿವಾಕರ್, ಉಪಾಧ್ಯಕ್ಷರಾದ ಆರ್.ಎಲ್. ರಾಜಶೇಖರ್, ಪಿ ವೀರೇಂದ್ರ, ವೈ.ಆರ್. ರಂಗನಾಥ್, ಅಭಿಷೇಕ್, ಕಾರ್ತಿಕ್, ಡಿ ಮಂಜುನಾಥ್, ಹನುಮಂತಪ್ಪ, ಫಯಾಜ್, ಶ್ರೀನಿವಾಸ್, ಸಿದ್ದೇಶ್, ಶಫೀವುಲ್ಲಾ, ಚಂದ್ರಶೇಖರ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ಗಳಾದ ಕಿರಣ್ ಕುಮಾರ್, ನೇತ್ರಾವತಿ, ಸ್ವಾಮಿ, ಆನಂದ್, ಫರ್ವಿತೇಜ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಬಿ ದುರ್ಗೇಶ್, ನಗರಸಭೆ ಸದಸ್ಯರಾದ ಡಿ ಸಣ್ಣಪ್ಪ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ನಾವು ಹಿರಿಯೂರು ನಗರಸಭೆಯಲ್ಲಿ ಸುಮಾರು 15 ರಿಂದ 20 ವರ್ಷಗಳ ಕಾಲ ಹಿರಿಯೂರಿನ ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ಆದ್ದರಿಂದ ಈ ಗುತ್ತಿಗೆ ಪದ್ಧತಿ ಎಂದು ಏನು ಒಂದು ಗುತ್ತಿಗೆ ಪದ್ಧತಿಯನ್ನು ಮಾಡಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಪೌರ ಕಾರ್ಮಿಕರಿಗೆ ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ, ವಾಹನ ಚಾಲಕರು ಮತ್ತು ಡಾಟಾ ಆಪರೇಟರ್ಗಳಿಗೆ ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಈಗ ನಾವು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮ್ದು ರಾಜ್ಯ ಸರ್ಕಾರ ನಮ್ಮನ್ನು ಯಾವುದೇ ರೀತಿಯಲ್ಲಿ ಪರಿಗಣಿಸಿಲ್ಲ. ನಾವು ಹೊರಗುತ್ತಿಗೆಯಲ್ಲೇ ಉಳ್ಕೊಂಡಿದ್ವಿ. ಇದುವರೆಗೂ ನಮ್ಗೆ ಯಾವುದೇ ಸೇವಾ ಭದ್ರತೆ ಇಲ್ಲ, ನಮಗೆ ಯಾವುದೇ ಒಂದು ಕಾಯಂ ಇಲ್ಲ, ಏನೂ ಇಲ್ಲ. ಅದರಿಂದ ಮಾಡ್ತಾ ಇದ್ದಾರೆ. ನಾವು ಕೊರೋನಾ ಟೈಮಲ್ಲಿ ಎಲ್ಲ ಸಾರ್ವಜನಿಕರು ಎಲ್ಲರೂ ಮನೆಯಲ್ಲಿದ್ದರೂ ನಾವು 31 ವಾರ್ಡ್ಗಳಲ್ಲಿ ಸಾರ್ವಜನಿಕರ ಸೇವೆಯನ್ನು ನಾವು ಮಾಡಿದ್ವಿ. ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ನಾವು ಕೆಲಸವನ್ನು ನಿರ್ವಹಿಸಿದ್ದೇವೆ. 15 ವರ್ಷದಿಂದ ಕೆಲಸ ಮಾಡ್ತಿದ್ವಿ. ಹೊರಗುತ್ತಿಗೆ ಮಾಡ್ತಿದ್ವಿ. ನಮ್ಗೆ ಏಜೆನ್ಸಿ ಅಂತ ಗುತ್ತಿಗೆದಾರರಿಂದ ನಮ್ಗೆ ನೇಮಕ ಮಾಡ್ಕೊಂಡಿರ್ತಾರೆ. ಪ್ರತಿ ಮಂತ್ ಸ್ಯಾಲ್ರಿ ಎವರಿ ಮಂತ್ ಎಲ್ರಿಗೂ ಪರ್ಮನೆಂಟ್ ಆದಾಗ ನಮಗಾಗಲ್ಲ. 1ನೇ ತಾರೀಕಿದ್ರೆ ಅಟೆಂಡೆನ್ಸ್ ಕೊಟ್ಟರೆ ಮಂತ್ ಎಂಡಿಗೆ ಆಗುತ್ತೆ. ನೆಕ್ಸ್ಟ್ ಮಂತ್ ನಾವು ಸಂಬಳವರೆಗೂ ಕಾಯಬೇಕು. ಕೊಡೋ 10,000 ಇವಾಗಿನ ಜೀವನ ವ್ಯವಸ್ಥೆ ನಾವು ನಿರ್ವಹಿಸೋಕ್ಕಾಗ್ತಿಲ್ಲ. ಮಕ್ಕಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಿಲ್ಲ. ನಮಗೂ ಈಗ ಇಷ್ಟು ವರ್ಷ 13-14 ವರ್ಷ ಮಾಡ್ಕೊಂಡು ಹೋಗಿದ್ದೀವಿ. ದಿನ ಬರ್ತಾ ನಮಗೂ ಏಜ್ ಭಾರ ಆಗುತ್ತೆ. ಆವಾಗ ಇಲ್ಲಿ ಬೇರೆಯವ್ರು ಬರ್ತಾರೆ, ನಮ್ಮ ಅವಶ್ಯಕತೆ ಇರಲ್ಲ. ಇವಾಗ ನಾವು ಹಿಂಗೆ ನಿಂತ್ಕೊಂತ ಹೋದ್ರೆ ನಮ್ಮ ಫ್ಯಾಮಿಲಿಗೆ ನಾವೇನೋ ಹೆಣ್ಮಕ್ಳು ಗಂಡ್ಮಕ್ಳು ತುಂಬ ಜನ ನಾವು ಕೆಲಸ ಮಾಡ್ತಿಲ್ಲ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಫ್ಯಾಮಿಲಿ ಮೇಂಟೈನ್ ಮಾಡಬೇಕು. ಇರೋ ಗುತ್ತಿಗೆ ಅಥವಾ ಏಜೆನ್ಸಿ ರದ್ದು ಮಾಡಿ ನಮಗೆ ನೇಮಕಾತಿ ಅಥವಾ ನೇರ ವೇತನವನ್ನು ನಮಗೆ ಕೊಡಬೇಕು ಅಂತ ಮಾನ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಕಸ ಹೊರಗೆ ಹೋಗಲ್ಲ. ಡ್ರೈವರ್ಗಳು ಗಾಡಿ ತಗೊಂಡು ಕಸ ಲೋಡ್ ಮಾಡ್ಕೊಂಡು ತಗೊಂಡೋಗಿ ಲ್ಯಾಂಡ್ ಫಿಲ್ ಬಂದ್ರೆ ಕಸ ಹೊರಗಡೆ ಹೋಗೋದು. ಇಲ್ಲಿಂದ 14 ಕಿಲೋಮೀಟರ್ ಆಗುತ್ತೆ ಲ್ಯಾಂಡ್ ಫಿಲ್ ಸೈಟು. ಇಲ್ಲಿಂದ ಹೊತ್ಕೊಂಡು ಹೋಗೋಕ್ಕಾಗತ್ತ ಕಾರ್ಮಿಕರು? ಡ್ರೈವರ್ನ ಮೇಲೆ ಲೆಕ್ಕಕ್ಕಿಲ್ಲ. ಡ್ರೈವರ್ ಅದೇ ಕಷ್ಟವಾಗಿ ಕೆಲಸ ಮಾಡ್ತಾರೆ, ಅದೇ ಸ್ಮೆಲ್ಲ ಬಿಡ್ತಾರೆ. ಆದರೆ ಅವ್ರನ್ನ ಮಾತ್ರ ಪೌರ ಕಾರ್ಮಿಕರು ಮಾತ್ರ ಪರಿಗಣನೆ ತಗೊಳ್ಳೋ ಸರ್ಕಾರ ಅದೇ ಕಷ್ಟವಾಗಿ ಕೆಲಸ ಮಾಡೋ ಡ್ರೈವರ್ಗಳನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಇಂಥ ಮಲ್ತಾ ಇಟ್ಕೊಂಡ ಸರ್ಕಾರದ್ದು ನೀತಿ ಸರಿ ಇಲ್ಲ. ದಯಮಾಡಿ ಸರ್ಕಾರ ಪರಿಗಣನೆ ಮಾಡಿ ಡ್ರೈವರ್ನ ಪೌರ ಕಾರ್ಮಿಕ ಮಾದರಿಯಲ್ಲಿ ನಮ್ಮನ್ನು ನೇರ ವೇತನ ಒಳಪಡಿಸುವಂತೆ ಏನೋ ಒಂದು ಅನುಕೂಲ ಮಾಡಿಕೊಡಬೇಕು. ಪ್ರಾಣ ಲೆಕ್ಕಿಸಿದಾಗೆ ಗಾಡಿಗಳು ಪ್ರತಿಯೊಂದು ಮನೆಗೆ ಹೋಗಿಬಿಟ್ಟು ಅವರು ವಾಹನ ಚಾಲಕರಾಗಿ ದುಡಿಮೆ ಮಾಡ್ತಿದ್ದಾರೆ. ಅವರಿಗೆ ಏನು ನ್ಯಾಯಯುತ ಬೇಡಿಕೆ ಕೇಳ್ತಿದಾರೋ ಅದನ್ನು ಸರ್ಕಾರ
ಹೊರಗೊತ್ತಿಯಿಂದ ಬಿಡಿಸ್ಬೇಕು. ಅವರಿಗೆ ಸರ್ಕಾರದಿಂದಲೇ ನ್ಯಾಯಯುತ ಸಂಬಳ ಕೊಡುವಂಥ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನು ನ್ಯಾಯಯುತ ಬೇಡಿಕೆ ಕೇಳ್ತಾ ಇದಾರೋ ಅದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಶೀಘ್ರ ಅವರ ನ್ಯಾಯನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಈಗ ಅವರು ಒಂದು ಸ್ವಲ್ಪ ದಿವಸ ಸ್ಟ್ರೈಕ್ ಮಾಡಿದರೆ ನಮ್ಮ ಹಿರಿಯೂರು ಏನು ಕಸ ಎತ್ತದೈತೋ ಅದನ್ನೆಲ್ಲ ನಿಂತ್ಕೊಂಡ್ರೆ ಭಾಳ ಅನಾರೋಗ್ಯ ಕಾರಣ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಸಾರ್ವಜನಿಕ ತೊಂದರೆ ಆಗ್ತದೆ. ದಯವಿಟ್ಟು ಆದಷ್ಟು ಬೇಗ ಇವ್ರ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.